ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದು ಫಲಿತಾಂಶಕ್ಕೆ ಇನ್ನು ಒಂದೇ ಒಂದು ದಿನ ಬಾಕಿ ಇದ್ದು ಇದರ ನಡುವೆ ಯಾರ್ಯಾರು ಚುನಾವಣೆಯಲ್ಲಿ ಗೆಲ್ತಾರೆ ಎಂಬುದರ ಬಗ್ಗೆ ಬೆಟ್ಟಿಂಗ್ ಎಲ್ಲೆಡೆ ಜೋರಾಗಿ ನಡೀತಾ ಇದೆ. ರಾಜ್ಯಾದ್ಯಂತ ಕೋಟ್ಯಾಂತರ ರೂಪಾಯಿಗಳ ಬೆಟ್ಟಿಂಗ್ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. 500, 1,000, 5,000 ಮತ್ತು 10,000ದಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ನಡೀತಾ ಇದೆ. ಅಡಿಕೆ ತೋಟ, ಭತ್ತದ ಗದ್ದೆ, ಸೈಟ್ ಅನ್ನ ಜನರು ಬಾಜಿ ಕಟ್ತಾ ಇದ್ದಾರೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಮೇಲೆ ಹೆಚ್ಚಿನ ಬೆಟ್ಟಿಂಗ್ ನಡೀತಾ ಇದೆ. ಹೊನ್ನಾಳಿ ಕಾಂಗ್ರೆಸ್ ಅಭ್ಯರ್ಥಿ ಡಿಜಿ ಶಾಂತನಗೌಡ ಗೆಲ್ತಾರೆ ಅಂತ 2 ಎಕರೆ ಜಮೀನನ್ನ ಹೊನ್ನಾಳಿ ತಾಲೂಕಿನ ಚಿಕ್ಕಗೋಣಿಗೆರೆ ಗ್ರಾಮದ ಹೆಬ್ಬಾರ ನಾಗಣ್ಣ ಎಂಬುವರು ಬಾಜಿಗಿಟ್ಟಿದ್ದಾರೆ. ಡಂಗುರ ಸಾರಿಸಿ ಚಿಕ್ಕಗೋಣಿಗೆರೆ ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ಬರುವಂತೆ ಗ್ರಾಮದ ಬೀದಿ ಬೀದಿಯಲ್ಲಿ ಡಂಗುರ ಸಾರಿಸಿ ಪಂಥಾಹ್ವಾನ ನೀಡಿದ್ದಾರೆ. ಜಿದ್ದಾಜಿದ್ದಿನ ಕ್ಷೇತ್ರಗಳಾದ ಚನ್ನಗಿರಿ, ದಾವಣಗೆರೆ, ದಕ್ಷಿಣ ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಜೋರಾಗಿದೆ. ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ, ಅಜಯ್ ಕುಮಾರ್ ಗೆಲ್ತಾರೆ ಅಂತ ಬೆಂಬಲಿಗರು ಬೆಟ್ಟಿಂಗ್ ಕಟ್ಟಿದ್ದಾರೆ. ಚನ್ನಗಿರಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮಾಡಾಳು ಮಲ್ಲಿಕಾರ್ಜುನ ಪರ ಬೆಟ್ಟಿಂಗ್ ಜೋರು ನಡೀತಾ ಇದೆ. ಮಂಡ್ಯದಲ್ಲೂ ಕೂಡ ಬೆಟ್ಟಿಂಗ್ ಜೋರಾಗಿದೆ. ಜನರು ಛಾಪಾ ಕಾಗದಲ್ಲಿ 5 ಲಕ್ಷದ ಬೆಟ್ಟಿಂಗ್ ಅಗ್ರಿಮೆಂಟ್ ಮಾಡಿಕೊಂಡಿರುವ ಸುದ್ದಿ ಎಚ್ಡಿ ಕೋಟೆ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಪ್ರಕಾಶ್ ಹಾಗೂ ಶಿವರಾಜ್ ಎನ್ನುವರು ಜೆಡಿಎಸ್ ಅಭ್ಯರ್ಥಿ ಪರವಾಗಿ, ಜಯರಾಮ್ ನಾಯ್ಕ ಎನ್ನುವರು ಕಾಂಗ್ರೆಸ್ ಅಭ್ಯರ್ಥಿ ಪರ 5 ಲಕ್ಷ ರೂಪಾಯಿ ಕಟ್ಟೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಪಿರಿಯಾಪಟ್ಟಣ ತಾಲೂಕು ಹಾರನಹಳ್ಳಿ ಗ್ರಾಮದ ಯೋಗೇಶ್ ಗೌಡ ಎಂಬ ಕಾಂಗ್ರೆಸ್ ಮುಖಂಡ ಕೂಡ ಬೆಟ್ಟಿಂಗ್ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವೆಂಕಟೇಶ್ ಗೆದ್ದೇ ಗೆಲ್ತಾರೆ ಎಂಬ ವಿಶ್ವಾಸದ ಮೇಲೆ ಇದ ಬರೋಬ್ಬರಿ 1 ಎಕರೆ 37 ಗಂಟೆ ಜಮೀನನ್ನ ಪಣಕ್ಕೆ ಇಟ್ಟಿದ್ದಾರೆ. ಈ ಹಿಂದಿನ ಚುನಾವಣೆಯಲ್ಲಿ ನಗದು, ಬೈಕ್, ಬಂಗಾರದ ಬೆಟ್ಟಿಂಗ್ ಸಾಮಾನ್ಯವಾಗಿದ್ರೆ ಈ ಬಾರಿ ಗ್ರಾಮಸ್ಥರು ಆಡು, ಕುರಿಗಳ ಮೇಲೆ ಬೆಟ್ಟಿಂಗ್ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಬೆಟ್ಟಿಂಗ್ ದಂಧೆಗೆ ಬ್ರೇಕ್ ಹಾಕಬೇಕಾಗಿ ಅನೇಕರು ಮನವಿ ಮಾಡ್ತಾ ಇದ್ದಾರೆ. ಈಗ 2 ಕಟ್ತಾ ಇದೆ, ಇನ್ನೂ 5 ಇದದ ಲೀಡ ಇಲ್ಲ ಬರೀ ಗೆಲುವಲ್ಲ, ಏನಿಲ್ಲ. ಊರ್ ಲೀಡಲ್ಲ, ಒಂಟಿ ಜೋಡಿ ಗೆಲೋ ಸೋಲು ಅಷ್ಟೇ. ರವಿಶಂಕರ್ ಗೆಲ್ತಾರೆ ಅಂತ 5 ಲಕ್ಷ. ಈಗ 2 ಕಟ್ತಾ ಇದೆ, ಇನ್ನೂ 5 ಇದದ ಲೀಡ ಇಲ್ಲ. ಬಂದು ಕಟ್ಟದಾಗ ಕಟ್ಬಾರ್ದು. ಜೋಡಿ ಅಂತ 5 ಲಕ್ಷ ರೂಪಾಯಿ ದುಡ್ಡಾಗ ಕ್ಯಾಸು, 30 ಗುಂಟೆ ಜಮೀನು. ಇದು ಏನಪ್ಪಾ ಅಂದ್ರೆ ಯಾರಾದ್ರೂ ಲಕ್ಷ್ಮೀಪುರದಿಂದ ನಾವು ಕಟ್ತಾ ಇದೀವಿ, ರವಿಶಂಕರ್ ಕಡೆಯಿಂದ. ಪಿರಿಯಾಪಟ್ಟಣ ತಾಲೂಕು ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ನಡೆದಿದೆ. ವೆಂಕಟೇಶಪ್ಪ ವರ್ಸಸ್ ಕೆ ಮಹಾದೇವ್. ಪಿರಿಯಾಪಟ್ಟಣ ತಾಲೂಕಲ್ಲಿ ವೆಂಕಟೇಶಪ್ಪ ಗೆಲ್ತದೆ ಅಂತ ಹಾರನಹಳ್ಳಿ ಯೋಗೇಶ್ ಗೌಡನಾದ ನಾನು 1 ಎಕರೆ 37 ಗುಂಟೆ ಜಮೀನ ಬಿಡ್ಡಿಂಗ್ ಕಟ್ತೀನಿ. 1 ಎಕರೆ 37 ಗುಂಟೆ ಜಮೀನ ಬಿಡ್ಡಿಂಗ್ ಕಟ್ತೀನಿ. ವೆಂಕಟೇಶಪ್ಪ ಗೆಲ್ತದೆ ಅಂತ ಯಾರು ಬೇಕಾದ್ರೂ ತಯಾರಿದ್ರೆ ಬರ್ಬೋದು. ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ. ನಾನು ಹೆಂಡತಿ ಮಕ್ಕಳಿಂದ ಕೂಡ ಸೈನ್ ಹಾಕ್ಸ್ಕೊಡ್ತೀನಿ. ಬಿಲ್ಡಿಂಗ್ ಇದೆ 1 ಎಕರೆ 30